ಸದ್ಯಕ್ಕೆ ಅಂಗಾರೆ ಒಂಜಿ ದಿನದ ಮಟ್ಟಿಗೆ ಕೊರೋನಾ ವಿರಾಮನ್ನು ಕೊಡ್ತರು. ದಕ್ಷಿಣ ಕನ್ನಡ ಜಿಲ್ಲೆಡು ಇನಿ ಏತ ದಾನ ಪಂಪಿನ ಆತಂಕಗೆ ಒಂಜಿ ದಿನಕ್ಕೆ ನೆಮ್ಮದಿ ದಿಕ್ಕದರು. ಅಣ್ಣ ನಮ್ಮ ಕೈತಲ್ದ ಉಡುಪಿ ಜಿಲ್ಲೆಡು ಕೊರೋನಾ ಘಟಸ್ಫೋಟ ಆತದು. ಒಂಜೇ ದಿನ 150 ಸೋಂಕಿತರನ್ನ ಪತ್ತೆಯಾದ ಒಟ್ಟು ಸಂಖ್ಯೆ 410ಕ್ಕೆ ಏರಿದರು. ಕೊರೋನಾದ ಒಟ್ಟೊಟ್ಟಿಗೆ ಮರಿಯಲಬಕ ಚಂಡಮಾರುತದ ಪ್ರಾಕೃತಿಕ ವಿಕೋಪಗಳ ಜಿಲ್ಲಾಡಳಿತ ಸಜ್ಜಾತದು. ಇನಿ ಏತ ದಾನ ಪಂಪಿನ ಆತಂಕದ ಕ್ಷಣಕ್ಕೆ ಒಂತೆ ನೆಮ್ಮದಿ. ಅಂಗಾರೆ ಬಯ್ಯ ಮುಟ್ಟದ ಜಿಲ್ಲಾ ವರದಿಡು ಕೊರೋನಾದ ಓವೇ ಹೊಸ ಪ್ರಕರಣ ಪತ್ತೆ ಆತಿಜಿ. ಅಡೆಗು ಇನಿ ನಮ್ಮ ನೆಮ್ಮದಿ. ಅಡೆಗು ದಕ್ಷಿಣ ಕನ್ನಡ ಜಿಲ್ಲೆಗೆ ಇನಿ ನೆಮ್ಮದಿದ ದಿನ. ಅಂಚನೆ ಕೊರೋನಾ ಚಿಕಿತ್ಸೆಯನ್ನು ಯಶಸ್ವಿಯಾದ ಪೂರೈಸಾದು 13 ಜನ ಜಿಲ್ಲಾ ವೆಲ್ಲಕ್ ಆಸ್ಪತ್ರೆ ಹಿಡಿದು ಅಂಗಾರೆ ಬಿಡುಗಡೆ ಆತೇರು. ಇಂದೆಟ್ಟು ಬಂಜಿನ ಪೊಂಜವು ಸೇರ್ನಂಚ ಮಧುಮೇಹ ರೋಗಡು ಬಳಲೊಂದಿತ್ತದು ICU ಚಿಕಿತ್ಸೆ ಪಡೆಯೊಂದಿತ್ತಿನ 40 ವರ್ಷದ ಪೊಂಜೋಲ ಸೋಂಕು ಮುಕ್ತ ಆದ ಆಸ್ಪತ್ರೆ ಹಿಡಿದು ಬಿಡುಗಡೆ ಆತೇರು. ಅಡೆಗೆ ಒಂಜಂತೂ ಸ್ಪಷ್ಟ, ಕೊರೋನಾ ಗೆಂದೋಲಿ ಚಿಕಿತ್ಸೆಡು ಗುಣ ಆಪುಣು ಪನ್ಪಿನೆಕ್ ಇಂಚಿನ ಗಂಭೀರ ಕಾಯಿಲೆದಕ್ಕುಲ್ಲ ಗುಣ ಪಡೆಪಿನವೇ ಸಾಕ್ಷಿ. ಎಚ್ಚರಿಕೆಡು ಇತ್ತದು ಸೂಕ್ತ ಸಮಯದ ಚಿಕಿತ್ಸೆ ಪಡೆಯುಂಡ ವಾ ಕೊರೋನಲ್ಲ ಗುಣ ಪಡೆಯುವಲ್ಲಿ ಪನ್ಪಿನವು ಸತ್ಯ. ನಮ್ಮ ಕೈತಲ್ದ ಉಡುಪಿ ಜಿಲ್ಲೆಡು ಅಂಗಾರೆ ಕೊರೋನಾದ ಸಂಖ್ಯೆ ಘಟಸ್ಫೋಟ ಆತಂಡು. 150 ಕೊರೋನಾ ಸೋಂಕು ಪತ್ತೆ ಆದ ಒಟ್ಟು ಸೋಂಕಿತರನ ಸಂಖ್ಯೆ 410ಕ್ಕೆ ಏರ್ದುಂಡು. 150 ಜನಲ ಮಹಾರಾಷ್ಟ್ರದ ಬೈದಿನಕಲು ಪನ್ಪಿನವು ವಿಶೇಷ. ಕೊರೋನಾದ ಒಟ್ಟೊಟ್ಟಿಗೆ ಮರಿಯಲಗ್ಲ ಇತ್ತೆ ಜಿಲ್ಲಾಡಳಿತ ತಯಾರಾತಂಡು. ನಿಸರ್ಗ ಚಂಡಮಾರುತ ಇಂದತ ಒಟ್ಟಿಗೆ ಮುಂಗಾರು ಆಗಮನ, ಪ್ರಾಕೃತಿಕ ವಿಕೋಪದ ಮುಂಜಾಗ್ರತೆಗೆ ಜಿಲ್ಲಾಡಳಿತ ಮಾತಾರೀತಿದ ಮುನ್ನೆಚ್ಚರಿಕೆ ಕ್ರಮಕ್ಲೆಡು ಸಜ್ಜಾತಂಡು. ಮರಿಯಲಡು ಆಪಿಂಚಿ ಪ್ರಾಕೃತಿಕ ವಿಕೋಪನ ಎದುರಿಸಾರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳ NDRFದ 25 ಜನದ ತಂಡ ಕುಡ್ಲಗ್ ಬತ್ತದು ಸನ್ನಿವೇಶ ಎದುರಿಸಾರೆ ಜಿಲ್ಲಾಡಳಿತದೊಟ್ಟಿಗೆ ಕೈಜೋಡಿಸಾದನು.